ಮಣಿಪುರದಲ್ಲಿ ಕ್ರೈಸ್ತರ ಮೇಲೆ ಚರ್ಚ್ಗಳ ಮೇಲೆ ದಾಳಿ ನಡೀತಾ ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು ತಿಂಗಳಿನಿಂದ ಮಣಿಪುರದಲ್ಲಿ ಹಿಂಸಾಚಾರ ನಡೀತಾ ಇದೆ. ಹಾಗಾಗಿ ಮಂಗಳೂರು ಬಿಷಪ್ ಪೀಟರ್ ಪೌಲ್ ಸಾಲ್ಧಾನಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೂರಾರು ಜನ ಪ್ರಾಣವನ್ನು ಕಳೆದುಕೊಂಡ್ರು. ಆದರೂ ಕೂಡ ಹಿಂಸಾಚಾರವನ್ನು ಮಾತ್ರ ನಿಲ್ತಾ ಇಲ್ಲ. ಈ ಹಿಂಸಾಚಾರವನ್ನು ಹತ್ತಿಕ್ಕೋದಕ್ಕೆ ಸರ್ಕಾರದಿಂದ ಸಾಧ್ಯವಾಗಿಲ್ಲ. ನಮ್ಮ ಧರ್ಮ ಪ್ರಾಂತ್ಯದ ಚರ್ಚ್ಗಳಿಗೆ ಕರೆ ಕೊಟ್ಟಿದ್ದೇನೆ. ಜುಲೈ 6ರಂದು ಸಮಾನ ಮನಸ್ಕ ಸಂಘಟನೆಗಳು ಸೇರಿ ಧರಣಿಯನ್ನು ನಡೆಸೋದಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೀವಿ ಅಂತೇಳಿ ನ್ಯೂಸ್ ಫಸ್ಟ್ಗೆ ಬಿಷಪ್ ಪೀಟರ್ ಪೌಲ್ ಸಾಲ್ಧಾನಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ತಿಂಗಳ 6ನೇ ತಾರೀಕಿನಂದು ಸಮಾನ ಮನಸ್ಕ ಸಂಘಟನೆಗಳು ಸೇರಿ ಧರಣಿಯನ್ನು ಮಾಡ್ತೀವಿ ಅಂತೇಳಿ ನ್ಯೂಸ್ ಫಸ್ಟ್ಗೆ ಬಿಷಪ್ ಪೀಟರ್ ಪೌಲ್ ಸಾಲ್ಧಾನಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೊಂದ ಜನರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡೋದಕ್ಕೆ ಅವರು ಕೋರೋ ಮೂಲಕ ಕರೆ ಕೊಟ್ಟಿದ್ದಾರೆ. ಇನ್ನು ಈ ಕುರಿತು ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಪೀಟರ್ ಪೌಲ್ ಸಾಲ್ಧಾನಾ ಜೊತೆ ನಮ್ಮ ಪ್ರತಿನಿಧಿ ಕಿರಣ್ ಮಾತುಕತೆ ನಡೆಸಿದ್ದಾರೆ. ನೋಡೋಣ ಬನ್ನಿ. ಮಣಿಪುರದಲ್ಲಿ ಮೀಸಲಾತಿ ವಿಚಾರದಲ್ಲಿ ಭುಗಿಲೆದ್ದ ಹಿಂಸಾಚಾರದಲ್ಲಿ ನೂರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲೂ ಕ್ರಿಶ್ಚಿಯನ್ ಸಮುದಾಯದ ಚರ್ಚ್ ಮೇಲೆ ಹಾಗೆಯೇ ಕ್ರಿಶ್ಚಿಯನ್ ಸಮುದಾಯದ ಮೇಲೆ ವ್ಯಾಪಕ ದಾಳಿ ನಡೀತಾ ಇದೆ. ಅದರಲ್ಲಿ 10 ಕ್ರಿಶ್ಚಿಯನ್ನರು ಮೃತಪಟ್ಟಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಇದೆ. ಈ ಬಗ್ಗೆ ಈಗ ಭಾರಿ ವ್ಯಾಪಕ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಖಂಡನೆ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಅವರಾದಂಥ ಪೀಟರ್ ಪೌಲ್ ಸಾಲ್ಧಾನಾ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಆ ಭಾಗದಲ್ಲಿ ಒಂದು ಕ್ಯಾಂಪ್ಗಳಲ್ಲಿ ಕ್ರಿಶ್ಚಿಯನ್ಸರನ್ನು ಇಡಲಾಗ್ತಾ ಇದೆ ಅನ್ನೋದು ಮಾಹಿತಿ ಇದೆ. ಅದ್ರ ಬಗ್ಗೆ ಏನಾದರೂ ನನಗೆ ಸರಿಯಾದ ಮಾಹಿತಿ ಇಲ್ಲ. ನಾನು ಪೇಪರ್ಗಳಲ್ಲಿ ಏನು ಬಂದಿದೆ ಅದನ್ನು ಓದಿ ಮಾತು ತಿಳ್ಕೊಳ್ಳೋದು. ಎಷ್ಟು ಮಂದಿ ಕ್ರಿಶ್ಚಿಯನ್ರು ತೀರಿ ಹೋಗಿದ್ದಾರೆ, ಸತ್ತಿದ್ದಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೂ ಈ ಕೂಕಿ ಪಂಗಡದವರು ಅನೇಕರು ಹಿಲ್ ಕಂಟ್ರಿ ಅಂದರೆ ಗುಡ್ಡಕಾಡು ಪ್ರದೇಶಗಳಲ್ಲಿ ವಾಸುವವರು ಅನೇಕರು ಕ್ರಿಶ್ಚಿಯನ್ನರು. ಕೂಕಿ ಸಾಧಾರಣ 44% ಅಲ್ಲಿನ ಜನಾಂಗ ಕ್ರಿಶ್ಚಿಯನ್ರು. ಅಂತೂ ಇಷ್ಟು ದೊಡ್ಡ ಶೇಕಡವಾರು ಜನರು ಇದ್ದರೂ ಕೂಡ ಅವರು ಅನೇಕ ಮಂದಿ ಬಲಿಯಾಗಿದ್ದಾರೆ. ಹಾಗೂ ಅವರಲ್ಲಿ ನಿಜವಾಗಿ ಅತಿ ಕಳವಳದ ಸ್ಥಿತಿ ಉಂಟಾಗಿದೆ. ಅಂತೂ ಅನೇಕ ಚರ್ಚುಗಳು, ಮನೆಗಳು ನಾಶವಾದನ್ನು ಕಂಡಾಗ ಖಂಡಿತವಾಗಿ ಬೇಸರವಾಗ್ತಾ ಇದೆ. ಈಗ ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ ಯಾವ ರೀತಿ ನೀವು ಹೆಲ್ಪಿಗೆ ಕರೆ ಕೊಡ್ತಾ ಇದ್ದೀರಿ? ನಾನು ಈಗ ತಾನೇ ಹೇಳಿದ್ದೇನೆ, ನಮ್ಮ ಜನರಿಗೆ ಕರೆ ಕೊಟ್ಟು ನಾವು ಏನಾದರೂ ಹಣಕಾಸು ಒಟ್ಟು ಮಾಡಿ ಅಲ್ಲಿಗೆ ಕಳಿಸಬೇಕು, ಜನರಿಗೆ ಸಹಾಯ ಮಾಡಬೇಕು. ಯಾಕಂದರೆ ಬೇಕಾದ ವಸ್ತುಗಳನ್ನು ಕಳಿಸಲು ಅದು ತುಂಬ ದೂರ ಇದೆ, ನಮಗೆ ಕಷ್ಟವಾಗ್ತಿದೆ. ಆದರೆ ಮತ್ತು ನಮ್ಮ ಈ ಊರಿನ ಸುಮನಸ್ಕರು ಒಟ್ಟು ಸೇರಿ ನಾಡ್ದು ಮಂಗಳವಾರ 6 ತಾರೀಕಿಗೆ ಏನು ಕ್ಲಾಕ್ ಟವರ್ ಹತ್ತಿರ ಒಂದು ಸಾಲಿಡ್ಯಾರಿಟಿ ಅಂತ ತೋರಿಸಲಿಕ್ಕೆ, ನಮ್ಮ ಅಲ್ಲಿರುವ ಸಹೋದರತ್ವ ತೋರಿಸಲು ಒಟ್ಟುಗೂಡುವ ಒಂದು ಕರೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೈ ಜೋಡಿಸಿ, ಇದು ಧರಣಿಯಲ್ಲ, ಇದು ಮುಷ್ಕರ ಅಲ್ಲ, ಸರಕಾರದ ವಿರೋಧ ಅಲ್ಲ, ಸರಕಾರವು ಕಾರ್ಯನಿರ್ವಹಿಸಲು ಬೇಗನೆ ವಹಿಸಬೇಕು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಂದು ಹೇಳಿ ಮನಸ್ಸಿಗೆ ತರಲು ಹಾಗೂ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಲು ಈ ಸುಮನಸ್ಕರು ಕೇಳಿಕೊಂಡಿದ್ದಾರೆ ಅಂತ ನಾನು ತಿಳಿದುಕೊಳ್ತಾ ಇದ್ದೇನೆ. ಈಗ ಈ ಒಂದು ಸಾಲಿಡಾರಿಟಿ ಒಂದೇನು ನೀವು ಈಗ ಧರಣಿ ಮಾಡ್ತಾ ಇದ್ದೀರಿ, ಅದರಲ್ಲಿ ಎಷ್ಟು ಸಂಘಟನೆಗಳು ಅಥವಾ ಸಂಸ್ಥೆಗಳು ಭಾಗವಹಿಸ್ತಾರೆ? ಒಂದು 3-4 ಸಂಘಟನೆಗಳು ಇವೆ. ಅವುಗಳಲ್ಲಿ ಈ ತನಕ ನಿಮಗೆಲ್ಲ ಈ ಬ್ಯಾನರ್ಸಲ್ಲೇ ನೋಡಿದ್ದೀರಿ. ಪ್ರಮುಖವಾಗಿ ಅನೇಕ ಸುಮನಸ್ಕರು ಒಟ್ಟಾಗಿದ್ದಾರೆ. ಹಾಗೂ ಕಥೋಲಿಕ್ ಸಭಾ, ನಮ್ಮ ಕ್ರಿಶ್ಚಿಯನ್ರು ಹಾಗೂ ಯುನೈಟೆಡ್ ಕ್ರಿಶ್ಚಿಯನ್ ಫೋರಮ್ ಇವರೆಲ್ಲ, ಹಾಗೂ 10 ಜನ ಇತರ ಧರ್ಮದವರು ಇದ್ದಾರೆ. ಅದು ಕ್ರಿಶ್ಚಿಯನ್ರು ಮಾತ್ರ ಅಲ್ಲ, ಇತರ ಧರ್ಮದವರಿಲ್ಲ. ಇಲ್ಲಿ ಧರ್ಮ ಏನಿಲ್ಲ. ಹಿಂಸೆ ಬಗ್ಗೆ ಹೇಳುವಾಗ ಅವರು ಕ್ರಿಶ್ಚಿಯನರು ತೀರಿ ಹೋಗಿದ್ದಾರೆ, ಹಿಂದೂಗಳು ತೀರಿ ಹೋಗಿದ್ದಾರೆ, ಮುಸ್ಲಿಮರು ತೀರಿ ಹೋಗಿದ್ದಾರಲ್ಲ, ಮನುಷ್ಯರು ಸಾಯ್ತಾ ಇದ್ದಾರೆ, ದೇಶ ಉರಿತಾ ಇದೆ. ನಾವೇನು ಸುಮ್ಮನೆ ಕೂತ್ಕೊಳ್ಬಾರ್ದು ಅಂತ ನಾನು ಕೇಳ್ತಾ ಇರೋದು. ಏನು ಸಂದೇಶ ಕೊಡ್ತಾ ಇದ್ದೀರಿ? ನಮ್ಮ ಊರಲ್ಲಿ, ನಮ್ಮ ದೇಶದಲ್ಲಿ ಶಾಂತಿಯನ್ನು ಕಾಪಾಡಬೇಕು, ಜನರನ್ನು ರಕ್ಷಿಸಬೇಕು. ಅದು ಯಾವ ಧರ್ಮದವರೇ ಆಗಲಿ, ಜನರನ್ನು ನಾವು ರಕ್ಷಿಸಬೇಕು, ಅವರನ್ನು ನಾಶ ಮಾಡೋದಲ್ಲ. ಯಾವ ರೀತಿಯಲ್ಲೂ ರಾಜಕೀಯ ಲಾಭಕ್ಕಾಗಿ ಇತರ ಯಾವ ಲಾಭಕ್ಕಾಗಿ ಜನರನ್ನು ನಾಶ ಮಾಡಬಾರ್ದು ಎಂದು ನಾನು ಸಂದೇಶ ಕೊಟ್ಟು ನಿಜವಾಗಿ ಶಾಂತಿಯನ್ನು ಪರಿಪಾಲನೆ ಮಾಡಲು, ಕಾನೂನು ಸುವ್ಯವಸ್ಥೆಯನ್ನು ಜಾರಿಗೊಳಿಸಲು ಕೇಳ್ತಾ ಇದ್ದೇನೆ. ಧನ್ಯವಾದ ಫಾದರ್. ಇದು ಮಂಗಳೂರು ಬಿಷಪ್ ಅವರ ಮಾತು.
ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಯುಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.